ಸರ್ಕಾರ ಘೋಷಣೆ ಮಲ್ತಿನ ಆರ್ಥಿಕ ಪ್ಯಾಕೇಜ್ಗೆ ಅಭಿನಂದನೆ ಆಂಡ ಇಂದಿಟ್ಟು ಮಾತಾ ವರ್ಗಲೇನು ಸೇರಾ ಒಂದಿನವು ಸರಿಯತ್ತು. ಟೈಲರ್ ಮೆಕ್ಯಾನಿಕ್ ಇಂಚ ಕೊರೋನಾ ಲಾಕ್ಡೌನ್ ಸಂಕಷ್ಟಗೊಳಗಾಯಿನಕ್ಲು ಬೆಂಪುನ ವರ್ಗ ದಿಂಚ ಉಲ್ಲೇರು. ಘೋಷಣೆ ಮಲ್ತಿನ ಪ್ಯಾಕೇಜ್ದ ವಿತರಣೆದ ವ್ಯವಸ್ಥೆಲ ಪೊರ್ಲುಡೆ ಆಪುಲಕ ಸರ್ಕಾರ ತೂವನಡು ಪಂಡದು ಪೋಸಕರೊಲ್ದೊಟ್ಟಿಗೆ ಪಾತಿರೊಂದು ತೆರಿಪಾಯಿನ ಸಿಪಿಐಎಂದ ಉಳ್ಳಾಲ ವಲಯದ ಪ್ರಧಾನ ಕಾರ್ಯದರ್ಶಿ ಶ್ರೀ ಕೃಷ್ಣಪ್ಪ ಸಾಲ್ಯಾನಿರು ಕೊರೋನಾದ ಬಗೆಟ್ ನಮಕ್ ನಮನೆ ಎಚ್ಚರಿಕೆಡು ಉಪ್ಪೋಡು ಪನ್ಪಿನ ಎಚ್ಚರಿಕೆದ ಸಂದೇಶಲ ಹೊರಿಯರು. ಕೊರೋನಾ ಲಾಕ್ಡೌನ್ ಸಂಕಷ್ಟ ನಮ್ಮ ರಾಜ್ಯ ಸರ್ಕಾರ ಮೊದಲ ಒಂದು ಹಂತದ ಪರಿಹಾರದ ಘೋಷಣೆ ಅಂದರೆ ಶ್ರಮಿಕ ವರ್ಗಕ್ಕೆ ಕಟ್ಟಡ ನೋಂದಾಯ ಅಸಂಘಟಿತ ವಲಯದ ಕಟ್ಟಡ ಕಾರ್ಮಿಕರು ಬೇರೆ ಬೇರೆ ವರ್ಗದ ರಿಕ್ಷಾ ಚಾಲಕರಿಗೆ ಹೀಗೆ ಬೇರೆ ಬೇರೆ ಪ್ಯಾಕೇಜ್ಗಳನ್ನು 5,000 3,000 ಘೋಷಣೆ ಮಾಡಿದೆ. ಇದರ ಬಗ್ಗೆ ಒಂದು ಕಾರ್ಮಿಕ ವಲಯದ ಮುಂಚೂಣಿಯಲ್ಲಿರುವಂತಹ ನಾಯಕರಾಗಿ ನೀವು ಏನು ನಿಮ್ಮ ಅಭಿಪ್ರಾಯ? ಕೊರೋನಾ ಈ ರೋಗ ನಮ್ಮ ಜಿಲ್ಲೆ, ನಮ್ಮ ರಾಜ್ಯ, ನಮ್ಮ ದೇಶ ಅಲ್ಲ, ಇಡೀ ವಿಶ್ವದಲ್ಲಿ ಈ ರೋಗ ಹರಡಿದೆ. ಈ ರೋಗ ಹರಡಿದ ನಂತರ ಇದನ್ನು ನಾವು ಅವರವರ ರಕ್ಷಣೆ ಆಗಬೇಕಾದ್ರೆ ಅವರವರ ರಕ್ಷಣೆಯನ್ನು ಅವರವರೇ ಮಾಡಬೇಕು. ಅವರಿಂದಲೇ ರಕ್ಷಣೆ ಸಾಧ್ಯ ಅಂತ ನಮಗೆ ಈಗ ಮನವರಿಕೆ ಆಗಿದೆ. ಅದು ಈ ಒಂದು ರೋಗ ಯಾವುದೇ ಭೇದ ಇಲ್ಲದೆ ಬಂದಿದೆ. ಅದು ಬಡವ ಶ್ರೀಮಂತ, ಆ ಧರ್ಮ ಈ ಧರ್ಮ, ಮಕ್ಕಳು ಹಿರಿಯರಂತೆಲ್ಲ ಯಾವುದೇ ಭೇದ ಇಲ್ಲದೆ ಎಲ್ಲರಿಗೂ ಈ ರೋಗ ಬರುವಂಥ ವ್ಯವಸ್ಥೆಯಲ್ಲಿ ಗಂಡಾಂತರ ಬಂದಿದೆ, ನಮ್ಮ ಜಗತ್ತಿಗೆ ಬಂದಿದೆ. ಅದರೊಟ್ಟಿಗೆ ಅದರಲ್ಲಿ ತುಂಬ ಈ ಒಂದು 2 ತಿಂಗಳಲ್ಲಿ ಮಾರ್ಚ್ ಮತ್ತು ಏಪ್ರಿಲ್ ಮೇ ಈ 3 ತಿಂಗಳ ಅವಧಿಯಲ್ಲಿ ಎಲ್ಲ ಈ ರೋಗದ ಒಟ್ಟಿಗೆ ಬೇರೆ ಬೇರೆ ರೀತಿಯಲ್ಲಿ ಸಂಕಟಕ್ಕೆ ಒಳಗಾದವರು ಕಾರ್ಮಿಕ ವರ್ಗ. ಅದರಲ್ಲಿ ಹಲವಾರು ಕಾರ್ಮಿಕರಿದ್ದಾರೆ. ಅದರಲ್ಲಿ ರಿಕ್ಷಾದಲ್ಲಿ ದುಡಿಯುವ ಕಾರ್ಮಿಕರಾಗಿರ್ಬೋದು, ಅಥವಾ ಬೇರೆ ಬೇರೆ ಗಾಡಿಯಲ್ಲಿ ದುಡಿಯುವ ಕಾರ್ಮಿಕರಾಗಿರ್ಬೋದು, ಕ್ಷೌರಿಕರಾಗಿರ್ಬೋದು, ಅಥವಾ ಡೋಬಿ ಅಗಸರಾಗಿರ್ಬೋದು, ಅಥವಾ ಕಟ್ಟಡ ನಿರ್ಮಾಣ ಕಾರ್ಮಿಕರಾಗಿರ್ಬೋದು, ಬೀಡಿ ಕಾರ್ಮಿಕರಾಗಿರ್ಬೋದು, ಟೈಲರ್ಸ್, ಹಾಗೆ ಅದೇ ರೀತಿ ಫೋಟೋಗ್ರಾಫರ್ನವರು, ಮತ್ತು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡುವವರು, ಮತ್ತು ಹೊರೆ ಕಾರ್ಮಿಕರು, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡುವಂಥ ಆ ಒಂದು ಕೂಲಿ ಕಾರ್ಮಿಕರು, ಮತ್ತು ಇವಾಗ ಪೇಪರ್ ಎಲ್ಲ ನಾವು ನೋಡ್ತಾ ಇದ್ವಿ. ಆದರೂ ದಿನಪತ್ರಿಕೆ ಮತ್ತು ವಾರಪತ್ರಿಕೆ ಅದನ್ನು ಸೇಲ್ ಮಾಡಿ ಬದುಕುವಂಥ ತುಂಬ ಜನ, ಯಾವುದೇ ನಾವು ಈಗ ಪೇಪರ್ ತಗೊಂಡ್ರು ಅವರ ಒಂದು ಎಂಥ ಒಂದು ಆರ್ಥಿಕ ಸಂಪಾದನೆ ಉಂಟ ಅವರಿಗೆ ಕೂಡ ಕಡಿಮೆ ಆಗಿದೆ. ಮತ್ತೊಂದು ರೀತಿಯಲ್ಲಿ ಮೆಕ್ಯಾನಿಕಲ್ ಫಿಟ್ಟರ್ಗಳು, ಅದು ಗ್ಯಾರೇಜಲ್ಲಿ ರಿಕ್ಷಾ ಗ್ಯಾರೇಜ್ ಆಗಿರ್ಬೋದು, ಕಾರು ಗ್ಯಾರೇಜ್ ಆಗಿರ್ಬೋದು, ಬಸ್ಸು ಲಾರಿ ಗ್ಯಾರೇಜ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಮೆಕ್ಯಾನಿಕ್ ಕೆಲಸ ಮಾಡುವಂಥ ಕಾರ್ಮಿಕರು, ಅದೇ ರೀತಿಯಲ್ಲಿ ರಿಪೇರಿ, ಈ ಪ್ಯಾನ್ ರಿಪೇರಿಯ ಅಥವಾ TV ರಿಪೇರಿಯ ಅಥವಾ ಗ್ರೈಂಡರ್ ರಿಪೇರಿ, ಹೀಗೆ ರಿಪೇರಿ ಮಾಡುವಂಥ ಮೆಕ್ಯಾನಿಕ್ಗಳು ಹಲವಾರು ಕಾರ್ಮಿಕರು ಇವತ್ತು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಅದರೊಟ್ಟಿಗೆ ಸೇಲ್ಸ್ ಮ್ಯಾನ್ಗಳು, ಕೆಲವು ಆಫೀಸಲ್ಲಿ ಕೆಲವು ಇದರಲ್ಲಿ ಸಣ್ಣ ಇದರಲ್ಲಿ ಸೇಲ್ಸ್ ಮಾಡುವಂಥ ಸೇಲ್ಸ್ ಮ್ಯಾನ್ಗಳು, ಹೋಟೆಲಲ್ಲಿ ಕೆಲಸ ಮಾಡುವಂಥ ಹೋಟೆಲ್ ಕಾರ್ಮಿಕರು, ಈ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡುವಂಥ ಬೀಡಿ ಕಾರ್ಮಿಕರು, ಟೈಲರ್ಗಳು, ಬೇರೆ ಬೇರೆ ರೀತಿಯಲ್ಲಿ ಇದು ಒಟ್ಟಿಗೆ. ಅದರೊಟ್ಟಿಗೆ ಕಟ್ಟಡ ನಿರ್ಮಾಣ ಕಾರ್ಮಿಕರು, ಕ್ಷೌರಿಕರು, ಮತ್ತು ಡೋಬಿ ಕೆಲಸ ಮಾಡುವವರು, ರಿಕ್ಷಾ ಚಾಲಕರು, ಇವರೆಲ್ಲ ಸಂಕಷ್ಟಕ್ಕೆ ಬೇರೆ ಬೇರೆ ರೀತಿಯಲ್ಲಿ. ಅದರೊಟ್ಟಿಗೆ ಮೀನು ಬಂದರುಗಳಲ್ಲಿ ಕೆಲಸ ಮಾಡುವಂಥ, ಮೀನಿನ ಇದರಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕರು, ಈ ಎಲ್ಲ ವಿಭಾಗದ ಕಾರ್ಮಿಕರು ಈಗ ಸಂಕಷ್ಟಕ್ಕೆ ಒಳಗಾಗ್ತಾರೆ. ಈಗ ನಮ್ಮ ಸರ್ಕಾರ ಒಂದು ಹಂತಕ್ಕೆ ಒಂದು ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಮತ್ತು ಕ್ಷೌರಿಕರಿಗೆ ಮತ್ತು ಡೋಬಿ ಕೆಲಸ ಮಾಡುವವರಿಗೆ, ರಿಕ್ಷಾ ಚಾಲಕರಿಗೆ 5,000 ಕಿಟ್ ಕೊಡ್ತೇವೆ ಅಂತ ಮಾಡಿದೆ. ನಾನೊಂದು ವಿಷಯವನ್ನು ಹೇಳಲಿಕ್ಕೆ ಅಪೇಕ್ಷೆ ಮಾಡ್ತೇನೆ ಎಂದರೆ, ಈ ಎಲ್ಲ ವರ್ಗಕ್ಕೆ, ಎಲ್ಲ ಕಾರ್ಮಿಕರಿಗೂ ಈ ಒಂದು ವ್ಯವಸ್ಥೆ ಸರ್ಕಾರದಿಂದ ಆಗಬೇಕಂತ ನಾನು ಹೇಳ್ತಾ ಇದ್ದೇನೆ. ಅದರ ಒಟ್ಟಿಗೆ ಕಟ್ಟಡ ನಿರ್ಮಾಣ ಕಾರ್ಮಿಕರಿಗೆ ಆರಂಭದಲ್ಲಿ ತಿಂಗಳಿಗೆ 1,000ದಾಗೆ 2 ತಿಂಗಳು 2,000, ಅದನ್ನು ಈಗ 2,000 ಕಳೆದು ನಾವು 3,000 ಸೇರಿಸಿ ಒಟ್ಟಾರೆಯಾಗಿ 5,000 ಕೊಡ್ತೇನೆ ಅಂತ ಸರ್ಕಾರ ಹೇಳ್ತದೆ. ಕಟ್ಟಡ ನಿರ್ಮಾಣಕರ ಕಲ್ಯಾಣ ಮಂಡಳಿಯಲ್ಲಿ ಎಷ್ಟೋ ಕೋಟಿ ರೂಪಾಯಿ ಸರ್ಕಾರದ ಹಣ ಅಲ್ಲದು. ಅವರಿಗೆ ಕಟ್ಟಡ ಮಾಲಕರು ಸೆಸ್ ಹಾಕಿದಂಥ 8-9 ಸಾವಿರ ಕೋಟಿ ರೂಪಾಯಿ ಹೆಚ್ಚು ಅದರಲ್ಲಿ ಉಂಟು. ಇವಾಗ ಅವರಿಗೆ ಕೊಡುವುದು ಕೂಡ ಅದರ ಹಣದಲ್ಲೇ. ಈಗ 1,000-2,000 ಕೊಟ್ಟಿದ್ದಂಥ ಅದು ಹೆಚ್ಚಿನ ಕಾರ್ಮಿಕರಿಗೆ ಅದು ಬರಲಿಲ್ಲ. ಅದು ಒಂದು ಕೆಲವು ಕಾರ್ಮಿಕರಿಗೆ ಮಾತ್ರ 1,000, ಕೆಲವರಿಗೆ 2,000 ಸಿಕ್ಕಿದೆ. ಹೆಚ್ಚಿನ ಕಾರ್ಮಿಕರಿಗೆ ಅದು ಸಿಕ್ಕಿಲ್ಲ.
ಈಗ ಅದಕ್ಕೆ ಸೇರಿಸಿ 5,000 ಕೊಡ್ತೇವೆ ಅಂತ ಸರ್ಕಾರ ಹೇಳ್ತದೆ. ನನ್ನ ಅಭಿಪ್ರಾಯ ಅಂತಂದರೆ ಆ ಸುರುವಿಗೆ ಘೋಷಣೆ ಮಾಡಿದಂಥವರಿಗೆ ಆ ಒಂದು 2,000 ರೂಪಾಯಿ ಕೂಡಲೇ ಅವರಿಗೆ ಸಿಕ್ಕುವಾಗೆ ಮಾಡಬೇಕು. ಅದರ ನಂತರ 3,000 ಸೇರಿಸಿ 5,000 ಅಲ್ಲ, ಅವರಿಗೆ ಒಂದು 6,000ಕ್ಕಿಂತ ಹೆಚ್ಚು ಪರಿಹಾರ ಕೊಡುವಂಥ ವ್ಯವಸ್ಥೆ ಆಗಬೇಕು. ಅವರಿಗೆ ಅಂತಲ್ಲ, ಎಲ್ಲ ಇವರಿಗೆ ಎಷ್ಟು ಜನಕ್ಕೆ ಈಗ ಘೋಷಣೆ ಮಾಡಿದಾರ ಅವರಿಗೂ ಕೂಡ ಇನ್ನೂ ಹೆಚ್ಚು ಪರಿಹಾರ ಕೊಡುವಂಥ ವ್ಯವಸ್ಥೆ ಆಗಬೇಕು. ಅದರೊಟ್ಟಿಗೆ ಇತರ ಈ ಬೀಡಿ, ಟೈಲರ್, ಫೋಟೋ, ಬೀದಿ ಬದಿ ವ್ಯಾಪಾರ, ಉದ್ಯೋಗ ಖಾತ್ರಿ, ತಲೆವರೆ ಕಾರ್ಮಿಕರು, ಮೆಕ್ಯಾನಿಕರು ಮತ್ತು ಹೋಟೆಲ್ ಕಾರ್ಮಿಕರು ಇವರಿಗೆಲ್ಲರಿಗೂ ಕೂಡ ಒಂದು 6,000ಕ್ಕೆ ಹೆಚ್ಚು ಒಂದು ಪರಿಹಾರವನ್ನು ಒಂದು ಹಂತಕ್ಕೆ ಕೊಡಬೇಕಂತ ನನ್ನ ಒಂದು ಅಭಿಪ್ರಾಯ. ಅದರೊಟ್ಟಿಗೆ ಇದು ಇವತ್ತಿಗೆ ಮುಗಿಯುವುದಿಲ್ಲ ಈ ಸಮಸ್ಯೆ. ಇನ್ನೂ ಕೂಡ ಈ ಕಾರ್ಮಿಕ ವರ್ಗಕ್ಕೆ ಇದರಿಂದ ಅವರಿಗೆ ದಿನನಿತ್ಯ ಕೆಲಸ ಮಾಡಿದರೂ ಜೀವನ ನಡೆಸಲಿಕ್ಕೆ ಕಷ್ಟ ಇದ್ದಂಥ ಸಮಯದಲ್ಲಿ ಈಗ ಪೂರ್ಣ ಅವರು ಸಂಕಷ್ಟದಲ್ಲಿರುವಂಥ ಈ ತಿಂಗಳು ಕಳೆದರೂ ಇನ್ನೂ ಕೆಲವು ತಿಂಗಳು ಅವರಿಗೆ ಬದುಕುವ ಇದು ಸಂಪಾದನೆ ಮಾಡಿ ಬದುಕುವ ಕಷ್ಟದ ವ್ಯವಸ್ಥೆ ಕಾಣ್ತಾ ಉಂಟು. ಆದ ಕಾರಣ ಇದನ್ನು ಮುಂದುವರಿಸಬೇಕು ಕೂಡ. ಈ 5,000 ಅಲ್ಲ, ಹೆಚ್ಚು ಅವರಿಗೆ ಪರಿಹಾರ ಕೊಡಬೇಕು. ಅದರೊಟ್ಟಿಗೆ ಇದೇ 5,000ಕ್ಕೆ ನಿಲ್ಲಿಸುವುದಲ್ಲ, ಮುಂದಕ್ಕೆ ಕೂಡ ಕೆಲವು ತಿಂಗಳು ಅವರಿಗೆ ಈ ಒಂದು ಸರ್ಕಾರಿ ಪರಿಹಾರವನ್ನು ಕೊಡುವ ಅವಶ್ಯಕತೆ ಉಂಟು ಅಂತ ಹೇಳ್ತಾ ಇದ್ದೇನೆ. ಅದರೊಟ್ಟಿಗೆ ಈಗ ಕೊಡುವಂತಹ ವ್ಯವಸ್ಥೆ ಅದು ಈ 1,000-2,000 ಬಂದಿದೆ ಅಂತ ಹೇಳ್ತಾರೆ ಕಟ್ಟಡ ಕಾರ್ಮಿಕರು. ಈಗ ರಿಕ್ಷಾ ಕಾರ್ಮಿಕರು ಕೂಡ ಗೊಂದಲದಲ್ಲಿದ್ದಾರೆ. ಅದು ಹೇಗೆ ಬರ್ತದೆ, ಅದಕ್ಕೆ ವ್ಯವಸ್ಥೆ ಹೇಗೆ? ಅದಕ್ಕೆ ಬರಲಿಕ್ಕೆ ಯಾಕೆಂದರೆ ಅವರದ್ದು ಎಲ್ಲದು ಅವರಿಗೆ ಅವರ ಐಡೆಂಟಿ ಕಾರ್ಡ್ ಉಂಟು. ಐಡೆಂಟಿ ಕಾರ್ಡ್ ಇಲ್ಲದವರನ್ನು ಸರ್ವೆ ಮಾಡಿ ಗುರುತಿಸಬೇಕು. ಈಗ ಟೈಲರ್ನವರಿಗೆ ಟೈಲರ್ ಅಸೋಸಿಯೇಷನ್ ಉಂಟು, ಫೋಟೋಗ್ರೂಪರ್ನವರಿಗೆ ಫೋಟೋಗ್ರೂಪರ್ ಅಸೋಸಿಯೇಷನ್ ಉಂಟು, ಬಂದರ ಮೀನುಗಾರಿಕೆ ಕಾರ್ಯಕ್ರಮ ಮಾಡಿ ಅವರಿಗೆ ಅಸೋಸಿಯೇಷನ್ ಉಂಟು. ಎಲ್ಲರಿಗೂ ಅವರವರದೊಂದು ಸಂಘ ಉಂಟು. ಮತ್ತು ಅವರದ್ದು ಒಂದು ವೇಳೆ ಸಂಘ ಇಲ್ಲದೆ ಇರ್ಬೋದು ಅಥವಾ ಸಂಘದಲ್ಲಿ ಅವರ ಆಗದೇ ಇರ್ಬೋದು. ಆದರೂ ಇವರಿಗೆ ಈಗ ಅವರ ಒಂದು ಎಲ್ಲರಿಗೊಂದು ಐಡೆಂಟಿ ಕಾರ್ಡ್ ಕೊಟ್ಟಿದ್ದಾರೆ ಮತ್ತು ಅಕೌಂಟ್ ಉಂಟು. ಆ ಅಕೌಂಟಿಗೆ ಅವರಿಗೆ ಕೂಡಲೇ ಕಳಿಸಬೇಕು, ಅದನ್ನು ತುರ್ತಾಗಿ ಕಳಿಸಬೇಕು. ಇಲ್ಲದವರಿಗೆ ಬೇರೆ ಬೇರೆ ರೀತಿಯಲ್ಲಿ ಸರ್ವೆ ಮಾಡಿ ಅವರನ್ನು ಗುರುತಿಸಿ ಅವರಿಗೆ ಈ ಒಂದು ಸರ್ಕಾರದ ಸಿಕ್ಕುವಂಥ ಸವಲತ್ತನ್ನು ಸರ್ಕಾರ ಕೊಡಲಿಕ್ಕೆ ಪ್ರಯತ್ನ ಮಾಡಬೇಕು. ಅದರೊಟ್ಟಿಗೆ ಈ ಒಂದು ನಾವೆಲ್ಲರೂ ಸೇರಿಕೊಂಡು ಇವಾಗ ನಮಗೆಲ್ಲರಿಗೆ ಮನವರಿಕೆ ಆಗಿದೆ, ನಮ್ಮ ರಕ್ಷಣೆ ನಾವೇ ಅಂತ. ಯಾಕೆಂದರೆ ಇವಾಗ ನಾವು ಈ ಮುಖಕ್ಕೆ ಇದನ್ನು ಕಟ್ಟಿಕೊಂಡು ಅಥವಾ ಬೇರೆ ಬೇರೆ ಒಬ್ಬರ ಅಂತರವನ್ನು ಕಾಯ್ದುಕೊಂಡು ಅನಗತ್ಯ ಜನ ಮಧ್ಯದಲ್ಲಿ ನಾವು ಸೇರಿಕೊಂಡು ಇರುವುದು, ಇದನ್ನೆಲ್ಲ ನಾವು ಕಡಿಮೆ ಮಾಡಿ ಈ ಒಂದು ಕೊರೋನಾ ವೈರಸ್ ಈ ರೋಗವನ್ನು ನಾವು ಎಲ್ಲರೂ ಪ್ರಯತ್ನ ಮಾಡಿ ಇದನ್ನು ಆದಷ್ಟು ಬೇಗ ನಮ್ಮ ನಮ್ಮ ಜಿಲ್ಲೆ, ಊರು, ನಮ್ಮ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ಇದು ಆದಷ್ಟು ಬೇಗ ಹೋಗಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕಂತ ಕೂಡ ಈ ಬಗ್ಗೆ ಹೇಳ್ತಾ ಇದ್ದೀವಿ.